ಭಾರತದಲ್ಲೇ ಭಾರತೀಯ ಸಂಸ್ಕೃತಿ ಉಳಿಬೇಕು, ಬೇರೆ ಸಂಸ್ಕೃತಿ ಭಾಳ ಅಪಾಯಕಾರಿ ಅದಾವೆ. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಏನು ಸಂದೇಶ ಇದೆ ಸರ್? ನಮ್ಮ ಹುಡುಗಿರಿಗೆ ಬೇಸಿಕಲಿ ಇದು ನಮ್ಮ ಕಲ್ಚರ್ ನಾಲೆಜ್ ಇರಬೇಕು. ಈಗ ದೇವಸ್ಥಾನಕ್ಕೆ ಹೋಗೋದು ಔಟ್ ಆಫ್ ಕಲ್ಚರು ಅದೆಲ್ಲ ಇರಬಾರ್ದು. ಈಗ ಅದೇ ಫ್ಯಾಷನ್ ಆಗಿದೆ, ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಫ್ಯಾಷನ್ನು, ಅದೆಲ್ಲ ಬಿಡಬೇಕು. ಸ್ವಲ್ಪ ಕಲ್ಚರ್ ಮೇಲೆ ಸ್ವಲ್ಪ ಧ್ಯಾನ ಕೊಡಬೇಕು ಅಷ್ಟೇ. ಹೇಗಿದೆ? ಸೂಪರ್. ಏನು ಇಷ್ಟ ಆಯ್ತು ಮೇಡಮ್? ಅದರಲ್ಲಿ ಅದೇ ನಮ್ಮ ಇಂಡಿಯಾದು ಅದೇ ಅವರು ಈಗ ಜಿಹಾದ್ ಅದ್ರ ಬಗ್ಗೆ ನಮ್ಮ ದೇಶದವ್ರು ಯಾರಿಗೆ ಮಾಹಿತಿ ಇರೋದಿಲ್ಲಲ್ಲ, ಅದರಿಂದ ಗೊತ್ತಾಗ್ತದೆ ಇಂದು ಹುಡುಗಿಯರದ್ದು ಲೈಫ್ ಆ ಥರ ಮಾಡಿದರೆ ಏನಾಗ್ತದೆ ಅಂತ. ಒಳ್ಳೆ ಸಂದೇಶ ಇದೆ. ಹಾಂ, ಅದರಲ್ಲಿದೆ, ಫ್ಯಾಮಿಲಿ ನೋಡ್ಬೋದು. ಸರ್ ಹೇಗಿದೆ ಸಿನಿಮಾ? ಸೂಪರ್ ಇದೆ. ಸರ್ ಏನು ಇಷ್ಟ ಆಯ್ತು? ಇಷ್ಟ ಅದೇ ಮುಸ್ಲಿಮ್ ಅದು ಕನ್ವರ್ಟ್ ಮಾಡೋದು ಹೇಗೆಲ್ಲ ಅಂತ ಇಷ್ಟ ಇದೆ. ಅದೇ ಅಷ್ಟೇ. ಹಾಂ, ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಏನು ಅಂತ ಹೇಳಿ ಎಕ್ಸ್ಪ್ರೆಷನ್ ಏನು ಇದೆ, ನಿಜವಾದ ಸತ್ಯವನ್ನು ಹೇಳಿದ್ದಾರೆ, ಅಷ್ಟು ಹೇಳೋದಿಲ್ಲ. ಏನು ಕೇರಳ ಮತ್ತು ಮಂಗಳೂರು ಅಂತೇಳಿ ಲಾಸ್ಟಿಗೆ ಹಾಕಿದ್ದಾರೆ, ನಿಜವಾದಂಥ ಘಟನೆಗಳು ಕಳೆದ. ಆದರೆ ಕೆಲವು ಮೀಡಿಯಾದವರು ಒಂದು ಸ್ವಲ್ಪ ಅದನ್ನು ಹೈಲೈಟ್ ಮಾಡಿದರೆ, ಕೆಲವರು ಅದನ್ನು ಇದು ಮಾಡಿದ್ರು. ಈಗ ನನಗೆ ವೆಸ್ಟ್ ಬೆಂಗಾಲಲ್ಲಿ ಈ ಪಿಕ್ಚರೇ ನೋಡಬಾರ್ದು, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತು, ಹೌದಲ್ವಾ? ಅಂದರೆ ಪಾಕಿಸ್ತಾನ ಇದು ವೆಸ್ಟ್ ಇದರಲ್ಲಿ ಬಾಂಗ್ಲಾದೇಶಿಯರು ಬರ್ತಾ ಇದ್ದಾರೆ, ಅಲ್ಲಿ ಕಲ್ಪ್ರಿಟ್ ಏನು ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದೇ BBC ಯಾವತ್ತು ಇದು ಮಾಡಿದಾಗ ಅದನ್ನು ಭಾಳ ಖುಷಿಯಿಂದ ಅವರು ನೋಡಿದರು. ಆವಾಗ ನಿಜವಾದ ಸತ್ಯ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಈ ಸಿನಿಮಾ ನೋಡಬೇಕು ಅಂತ ಹೇಳ್ತೀರಾ? ನಿಜವಾಗಿ ಗೊತ್ತಾಗುತ್ತೆ. ಯಾಕಂದರೆ ಪೇರೆಂಟ್ಸ್ಗೆ ವಿಶೇಷವಾಗಿ ಅಂದರೆ ಏನಂದರೆ ಹೆಣ್ಮಕ್ಳಾಗಲಿ ಅಥವಾ ಏನು ಆ ತಾಯಂದರೆ ಪೇರೆಂಟ್ಸ್ ಏನು ಇದ್ದಾರಲ್ಲ, ಅಂದರೆ ಇನ್ನೊಂದು ಸಂಸ್ಕಾರ ಕೊಡೋದು ಪೇರೆಂಟ್ಸಿನ ಧರ್ಮ ಅಂತ. ಸರ್ ಬನ್ನಿ ಇಲ್ಲಿ. ಅಂದರೆ ಪೇರೆಂಟ್ಸು ಅವರ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ, ಅದು ಬಹಳ ಇದೆ. ಸರ್ ಹೇಳಿ. ಭಾರತದಲ್ಲೇ ಭಾರತೀಯ ಸಂಸ್ಕೃತಿ ಉಳಿಬೇಕು, ಬೇರೆ ಸಂಸ್ಕೃತಿ ಭಾಳ ಅಪಾಯಕಾರಿ ಅದಾವೆ. ಅಂದರೆ ಇಂಡಿಯಾ ಸಂಸ್ಕೃತಿ ಒಳ್ಳೆಯದು, ಬೆಸ್ಟು. ಇಂಡಿಯಾ ಸಂಸ್ಕೃತಿ ಸೌಜನ್ಯಶೀಲ ಸಂಸ್ಕೃತಿ ಇಂಡಿಯಾದ್ದು. ಸೌಜನ್ಯಶೀಲ ಸಂಸ್ಕೃತಿ ಇದು ಬೇರೆಯವರು ಆಕ್ರಮಣಶೀಲರಿದ್ದಾರೆ. ಯಾವತ್ತೂ ಚಾಕು ಚೂರಿ ಎಲ್ಲ ಮಟನ್ ಗಿಟನ ತಿಂದು ಮದಾಂಧ ಬುದ್ಧಿ ಬೆಳೆಸ್ಕೊಂಡಿರ್ತಾರೆ. ಬರೀ ದೇವರು ಒಬ್ಬನೇ ಇರ್ತಾನಿಲ್ಲ, ದೇವರ ಹೆಸರಿನಲ್ಲಿ ಬೇರೆ ಕೆಟ್ಟ ಹೆಸರು ಮಾಡ್ತಾರೆ, ಅಪವಿತ್ರ ಮಾಡ್ತಾರೆ. ಬರೀ ನಮ್ಮ ಧರ್ಮ ನಿರ್ಮಿಸಿರ್ತಾರೆ. ಕಾಕವೇ ಕೈಲಾಸ, ಒಟ್ಟು ಪವಿತ್ರ ಭಾವನೆ ಇರಬೇಕು ಮನಸ್ಸಿದ್ರೆ ಅದೇ ಚಲೋ. ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ಇರಲ್ಲ ಇವರಿಗೆ. ಎಡಾಡಿದಿರಬೇಕು, ಆರಿಸ್ತಿರ್ಬೇಕು, ಎಲ್ಲ ಬೇಕು, ಎಲ್ಲ ಅನುಕೂಲ ಮಾಡಿರ್ತಾರೆ. ನಮ್ಮ ದೇಶದ ಕಾನೂನು ಸರಿಯಾಗಿದೆ ಇಲ್ಲ ಅನ್ನಂಗಿಲ್ಲ, ಅದನ್ನು ದುರುಪಯೋಗ ಮಾಡ್ಕೊತಿದ್ದಾರೆ. ಬರೀ ಇದು ಹೊರಗೆ ಮೊದಲಿಂದಲೇ ಆದಲ್ಲ ಅದು. ಮೊದಲೇ ಬಂದವರು ಯಾರು ಮುಸಲ್ಮಾನ ಬಂದರು, ಆಮ್ಯಾಗ ಬ್ರಿಟಿಷರು ಬಂದರು. ಇದೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದನ್ನು ಪ್ರಭುತ್ವ ಚಾಚನೆ ಮಾಡಿದ್ದಾರೆ. ಅದೇ ಈ ಏನೇನಿಲ್ಲ, ಈ ಆಗಬೇಕಾದೇನು ಈ ಇಸ್ಲಾಂ ಧರ್ಮ ಹೋಗಿ ಏನದ ಹಿಂದೆ ಸರಿಬೇಕು. ಭಾರತದಲ್ಲಿ ಹಿಂದೂ ರಾಷ್ಟ್ರ ಮಾತ್ರ ಉಳಿಬೇಕು. ನಿಜವಾಗಲೂ ಹಿಂದೂ ಸೌಜನ್ಯಶೀಲ ಧರ್ಮ, ಸನಾತನ ಧರ್ಮ ಇದೆ. ಬೇರೆ ಧರ್ಮ ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದಾವೆ. ಆಕ್ರಮಣ ಮಾಡಿ ಗಿರ್ಯಾನು ಎಲ್ಲ ಅಪವಿತ್ರ ಮಾಡೋದು, ಸಂಸ್ಕೃತಿ ಇದನ್ನು ಮಾಡಿಬಿಡೋದು, ಅದು ಆಕ್ರಮಣಶೀಲ ಮಾಡಿ ಇಷ್ಟೇ, ಮತ್ತೇನಿಲ್ಲ. ಭಾರತ ಹಿಂದೂ ರಾಷ್ಟ್ರ ಆಗಿ ಉಳಿಬೇಕು ನಿಜವಾಗ್ಲೂ. ಇದು ಸೌಜನ್ಯಶೀಲ ಧರ್ಮ, ಒಂದೇ ಧರ್ಮ ಮತ್ತು ಸಂಸ್ಕಾರ ಧರ್ಮ ಇದೆ ನಮ್ಮ ಇಂಡಿಯಾದಲ್ಲಿ. ಬೇರೆ ಧರ್ಮ ಅಫೀಮು ಗಾಂಜಾ ಇವೆಲ್ಲ ಚಾಕು ಚೂರಿ ಸಂಸ್ಕೃತಿ. ಇಂಡಿಯಾದ ಒಳ್ಳೆಯ ಸಂಸ್ಕೃತಿ. ಎಲ್ಲ ಧರ್ಮದವ್ರು ಬೇರೆ ಆದರೂ ಹಾದಿ ಇರ್ತೇವೆ, ಆದರೂ ಕೆಲವು ಸಂಸ್ಕಾರದಲ್ಲಿ ಮಕ್ಕಳನ್ನ ಹಾದಿ ತಪ್ಪಿಸಿಬಿಡ್ತಾರೆ, ಇಷ್ಟೇ, ಮತ್ತೇನಿಲ್ಲ. ಭಾರತ ಏಕಪತಿವತ್ತ ರಾಷ್ಟ್ರ ಆಗಬೇಕು ಮತ್ತು ಹಿಂದೂ ರಾಷ್ಟ್ರ ಆಗಬೇಕು, ಇಷ್ಟೇ, ಮತ್ತೇನಿಲ್ಲ. ಭಾಳ ಬೇರೆಯವರು ತಪ್ಪು ತಿಳ್ಕೊಳ್ತಾರೆ. ಹೇಳಿದರೆ ಹಿಂದೂಸ್ತಾನ ಇದ್ದರೆ ಚಲೋ, ಇಷ್ಟ, ಮತ್ತೇನಿಲ್ಲ. ಸರ್ ಹೇಗಿದೆ ಸಿನಿಮಾ? ಹೇಗಿದೆ ಸಿನಿಮಾ? സിനിമ വെറും കള്ളത്തരമാണ്. 32,000 പേര് മതം മാറ്റുന്നത് വെറുതെയാണ്. ಬ್ರದರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಒಳ್ಳೆ ಹೇಗಿದೆ ಸಿನಿಮಾ? ಸೂಪರ್. ಏನು ಇಷ್ಟ ಆಯಿತು ಸರ್? ಸರ್ ಹೇಗಿದೆ ಸಿನಿಮಾ? ಒಳ್ಳೆಯದು. ಹೇಗಂಟು ಫಿಲ್ಮ್? ನೈಸ್, ಸೂಪರ್. ಸರ್ ಹೇಗೆ? ಚೆನ್ನಾಗಿದೆ, ಸೂಪರ್ ಮೂವಿ. ಏನು ಹೇಳ್ತೀರಿ ಸರ್ ಸಿನಿಮಾ ಬಗ್ಗೆ? ಹೇಳಲಿಕ್ಕೆ ಇದೆ ಎಲ್ಲ ಗೊತ್ತಿದೆ ಅಲ್ಲ.